ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವ ಆರಂಭವಾಗುವಂತಹ ಕೆಲವೇ ಗಂಟೆಗಳು ಬಾಕಿ. ಯಾಕಂದರೆ ಧರ್ಮಸ್ಥಳ ಲಕ್ಷದೀಪೋತ್ಸವಕ್ಕೆ ಈಗಾಗಲೇ ಸಿದ್ಧತೆಗಳಾಗಿವೆ. 8ನೇ ತಾರೀಕು ಆರಂಭ ಅಂತಂದರೆ 7ನೇ ತಾರೀಕಿಗೆ ಲಕ್ಷದೀಪೋತ್ಸವದ ಎಲ್ಲ ಸಂಭ್ರಮಾಚರಣೆಗಳು ಆರಂಭ ಆಗಿರ್ತದೆ. ಸಂತೆಗಳು ಈಗಾಗಲೇ ಬಂದಿವೆ. ಧರ್ಮಸ್ಥಳ ಸರ್ವ ರೀತಿಯಲ್ಲೂ ಸಜ್ಜಾಗಿ ನಿಂತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ, ಲಕ್ಷದೀಪೋತ್ಸವಕ್ಕೆ ಯಾವ ರೀತಿಯಾಗಿ ತಯಾರಿಗಳಾಗಿವೆ, ಉಜಿರೆಯಿಂದ ಧರ್ಮಸ್ಥಳ ತನಕ ನಡೆಯುವಂತಹ ಪಾದಯಾತ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ SDM IT ಮತ್ತು ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ನ CEO ಆಗಿರುವಂತಹ ಪೂರನ್ ಯಶೋವರ್ಮ ಸರ್ ಇದ್ದಾರೆ. ಸರ್, ಹೇಗೆ ಲಕ್ಷದೀಪೋತ್ಸವಕ್ಕೆ ತಯಾರಿಯನ್ನು ನಡೆಸಿದ್ದೀರಿ? ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಲಕ್ಷದೀಪೋತ್ಸವದ ಅಂಗವಾಗಿ ಪ್ರತಿ ವರ್ಷ ಪಾದಯಾತ್ರೆ ಉಜಿರೆಯಿಂದ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಿಯವರೆಗೆ ಪ್ರತಿ ವರ್ಷ ನಡೀತಾ ಇದೆ. ಈ ಬಾರಿ 11ನೇ ವರ್ಷದ ಪಾದಯಾತ್ರೆ ನಡೀಲಿಕ್ಕಿದೆ. ಇದರ ಪೂರ್ವ ತಯಾರಿಯಾಗಿ ಇಲ್ಲಿ 3 ಗಂಟೆಗೆ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಶುರುವಾದರೆ ಬಂದವರಿಗೆ ಎಲ್ರಿಗೂ ಇಲ್ಲಿ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. ಅದರ ಒಟ್ಟಿಗೆ ಪಾದಯಾತ್ರೆ ಸಾಗುವ ಹಾದಿಯುದ್ದಕ್ಕೂ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಏನೆಲ್ಲ ಬೇಕಿದೆ ಅದರ ವ್ಯವಸ್ಥೆನೂ ಮಾಡಿದೆ. ಅದರ ಒಟ್ಟಿಗೆ ಆರೋಗ್ಯದ ಏನೇ ತೊಂದರೆ ಬಂದರೆ ಅವರಿಗೆ ಬೇಕಾಗುವ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡಿಗಾಗಿ ನಮ್ಮ ಹಾಸ್ಪಿಟಲ್ನ ಸಿಬ್ಬಂದಿಯವರು ಎಲ್ಲರೂ ತಯಾರಿರ್ತಾರೆ. ಆ ವ್ಯವಸ್ಥೆಯನ್ನು ಮಾಡಿ ಆಗಿದೆ. ಇದು ಭಕ್ತಿ ಮತ್ತು ಪ್ರೀತಿಯ ಪಾದಯಾತ್ರೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ಭಕ್ತಿ ಮತ್ತು ಕಾವಂದರ ಮೇಲಿನ ಪ್ರೀತಿಯನ್ನು ಈ ಪಾದಯಾತ್ರೆ ಮೂಲಕ ತೋರಿಸ್ತೇವೆ. ಇದಕ್ಕೆ ಬೇಕಾದ ಸಿದ್ಧತೆಗಳು ಎಲ್ಲ ಈಗಾಗಲೇ ಮಾಡಿ ಆಗಿದೆ. ಮತ್ತು ಪ್ರತಿ ವರ್ಷ ಮಾಡೋದ್ರಿಂದ ಎಲ್ಲರೂ ಈಗ ಭಾಳ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಯಾರು ಏನು ಹೇಳಬೇಕಂತಿಲ್ಲ, ಎಲ್ಲ ಅವರವರೇ ಬರ್ತಾರೆ, ತಯಾರಿ ಮಾಡಿ ಕೆಲಸ ಅದು ಗೊತ್ತಾಗದ ರೀತಿಯಲ್ಲಿ ದೇವರೇ ಮಾಡ್ಕೊಂಡು ಹೋದಾಗೆ ಆಗಿದೆ. ಈಗ ಎಷ್ಟು ಜನರ ನಿರೀಕ್ಷೆ ಸರ್? ನಿರೀಕ್ಷೆ ನೋಡಿ, ಇದು ಪಾದಯಾತ್ರೆ ನಮಗೆ ಇಷ್ಟು ಜನ ಬರ್ತಾರೆ ಅಷ್ಟು ಜನ ಬರ್ತಾರೆ ಅಂತ ಅದು ಗೊತ್ತಿಲ್ಲ. ಅದು 2,000 ಜನ ಬಂದರೂ ಪಾದಯಾತ್ರೆ, 500 ಜನ ಇದ್ದರೂ ಪಾದಯಾತ್ರೆ, 5,000 ಆದರೂ ಪಾದಯಾತ್ರೆ, 10,000 ಆದರೂ ಪಾದಯಾತ್ರೆ, ಅಥವಾ 50,000 ಆದರೂ ಹಾಗಾಗಿ ಜನರ ನಿರೀಕ್ಷೆ ನಮಗೆ ಮುಖ್ಯ ಅಲ್ಲ. ಬಟ್ ಇದರಲ್ಲಿ ಭಕ್ತಿ ಏನಿದೆ ಅದು ಬಹಳ ಮುಖ್ಯ. ನಾವು ಜನರ ನಿರೀಕ್ಷೆ ಇದರಲ್ಲಿ ಏನು ಮಾಡ್ತಿಲ್ಲ. ಬಟ್ ಎಷ್ಟು ಜನ ಎಷ್ಟು ಭಕ್ತಿಯಲ್ಲಿ ಬಂದು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳೋದು ಅದು ಬಹಳ ಮುಖ್ಯ. ಇದರಲ್ಲಿ ನಮ್ಮ ಸಂಖ್ಯೆಯ ಮೇಲೆ ಈ ಪಾದಯಾತ್ರೆಯನ್ನು ನಾವು ಇದು ಮಾಡ್ತಾ ಇಲ್ಲ. ಶಿವನಾಮ ಸ್ಮರಣೆಯೊಂದಿಗೆ ಸಾಕ್ತೀರಿ? ಹೌದು. ಹರ ಹರ ಮಹಾದೇವ್ ಮತ್ತು ಓಂ ನಮಃ ಶಿವಾಯ ಅಂತ ಹೇಳಿ ನಾಮಸ್ಮರಣೆ ಮಾಡ್ತಾ ಈ ಪಾದಯಾತ್ರೆ ಸಾಕ್ತದೆ. ಲಕ್ಷದೀಪೋತ್ಸವ ಅಂತಂದಾಗ ಬಾಲ್ಯದಿಂದ ಬಹಳಷ್ಟು ಲಕ್ಷದೀಪೋತ್ಸವ ನೋಡಿದ್ದೀರಿ, ಓಡಾಡಿದ್ದೀರಿ, ಕಳೆದಿದ್ದೀರಿ. ಏನು ಅನ್ಸುತ್ತೆ ಲಕ್ಷದೀಪೋತ್ಸವ ಅಂತಂದಾಗ ನಿಮಗೆ ಬಾಲ್ಯದ ನೆನಪುಗಳನ್ನು ಮಾಡಿಕೊಳ್ಳೋದಿದ್ರೆ ಹೇಗೆ ತಯಾರಿಗಳನ್ನು ಮಾಡಿಕೊಳ್ತಿದ್ರಿ? ಆ ನೆನಪುಗಳನ್ನು ಮೆಲುಕು ಹಾಕ್ಬೋದಾ? ಬಾಲ್ಯದಲ್ಲಿ ಅಂತ ಹೇಳಿದರೆ ನಾವು ಇಡೀ ವರ್ಷ ಕಾಯೋದು ಲಕ್ಷದೀಪೋತ್ಸವ ಯಾವಾಗ ಬರ್ತದೆ ಅಂತ ಹೇಳಿ. ನಾವು ಶಾಲೆಗೆ ಹೋಗುವಾಗ ಆವಾಗ ಬಹಳ ನಾನು ಕಾಯ್ತಿದ್ದದ್ದು ಧರ್ಮಸ್ಥಳದ ದೊಡ್ಡಮ್ಮ, ಆವಾಗ ಅಗಮ ಇದ್ದರು, ಅಜ್ಜಿ. ಅವರು ನಮಗೆ ಪ್ರತಿ ವರ್ಷ ಲಕ್ಷದೀಪೋತ್ಸವಕ್ಕೆ ಅಂತ ಖರ್ಚಿಗೆ ಅಂತ ಒಂದು ಕೊಡ್ತಿದ್ರು. ಸೊ ಅದು ಆ ಒಂದು ಅವರು ಕೊಡುವ ಇದಕ್ಕೆ ನಾವು ಭಾಳ ಕಾಯ್ತಾ ಇದ್ವಿ. ಯಾಕೆಂದರೆ ಅವರು ಒಂದು ಅದು ನಮಗೆ ಹಣ ಕೊಟ್ಟರೆ, ಖರ್ಚಿಗೆ ಅಂತ ಕೊಟ್ಟರೆ ಅದು ಭಾಳ ದೊಡ್ಡ ಅಮೌಂಟ್ ಆಗ್ತಿತ್ತು. 200 ರೂಪಾಯಿ ಏನೋ ಕೊಡ್ತಿದ್ರು. ಬಟ್ ಆ ಕಾಲದಲ್ಲಿ ನಮಗೆ ಇಡೀ ಲಕ್ಷದೀಪೋತ್ಸವ ಅದರಲ್ಲಿ ಮ್ಯಾನೇಜ್ ಮಾಡುವಷ್ಟು ಸಾಕಾಗ್ತಿತ್ತು. ಅದರ ಒಟ್ಟಿಗೆ ಮನೆಯಲ್ಲಿ ಲಕ್ಷದೀಪೋತ್ಸವ ಖರ್ಚಿಗೆ ಅಂತ ತಂದೆ ಕೊಡ್ತಿದ್ರು. ತಂದೆಯ ಇವರು ನನ್ನ ಮಾಮಿ, ತಂದೆಯ ತಂಗಿ, ಅವರು ಬಂದಾಗ ಅವರೆಲ್ಲ ಕೊಡ್ತಿದ್ರು. ಸೊ ಎಲ್ಲ ನಾವು ಹಣ ಒಟ್ಟು ಸೇರಿಸಿ ದೀಪೋತ್ಸವ ಖರ್ಚಿಗೆ ಅಂತ ಇಡ್ತಿದ್ವಿ. ಖರ್ಚು ಏನು ಅಂತ ನೀವು ಕೇಳಿದರೆ ಅದು ನಮ್ಮ ಈ ಕುರ್ಲು ಪಚ್ಚೋಡಿ ಅಂಥದ್ದಿರ್ಬೋದು, ಅಥವಾ ಅಲ್ಲಿ ತಿಂಡಿ ತಿನಿಸುಗಳೇನುಂಟು ಅದನ್ನು ತಿನ್ನೋದು, ಮತ್ತು ಈ ಜೈಂಟ್ ವೀಲ್ ಅದರಲ್ಲಿ ಎಲ್ಲ ಹೋಗೋದು. ಸೊ ನಮ್ಮ ಸಣ್ಣ ಸ್ಕೂಲಿಗೆ ಹೋಗುವಾಗ ಅಥವಾ ಕಾಲೇಜಿಗೆ ಹೋಗುವಾಗ ಲಕ್ಷದೀಪೋತ್ಸವ ಅಂತ ಹೇಳೋದು ಇಟ್ ವಾಸ್ ಮೋರ್ ಆಫ್ ನಮ್ಮ ಈ ಎಕ್ಸಿಬಿಷನ್, ಅದರ ಕಡೆ ನಮ್ಮ ಗಮನ ಇರ್ತಿತ್ತು. ಈಗ ದಿನ ಹೋದಾಗೆ ನಮಗೆ ಬೇರೆ ಈ ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಸರ್ವಧರ್ಮ ಸಮ್ಮೇಳನ, ಅದರ ಬಗ್ಗೆ ಆಸಕ್ತಿ ಬಂದಿದೆ. ಈಗ ಅದನ್ನು ಕೂತ್ಕೊಂಡು ಹೇಗೆ ಏನು ಅಂತ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಅದರಿಂದ ನಮ್ಮ ಜ್ಞಾನ ತುಂಬ ಬೆಳೀತದೆ. ತಂದೆಯವರೆಲ್ಲ ನೋಟ್ ಮಾಡಿ ಭಾಷಣ ಕೇಳುವಾಗ
ಅದು ಏನಪ್ಪ ಅಂತ ಆಗ್ತಿತ್ತು. ಆದರೆ ಈಗ ನಮಗೆ ಅರ್ಥ ಆಗ್ತಾ ಇದೆ ಅದರಿಂದ ಎಷ್ಟು ಜ್ಞಾನ ಸಿಗ್ತದೆ ಅಂತ ಹೇಳೋದು. ಅದರ ಒಟ್ಟಿಗೆ ಈ ದೇವರ ಉತ್ಸವ ಎಲ್ಲ ಎಷ್ಟು ಚೆನ್ನಾಗಿ ಆಗ್ತದೆ ಅದನ್ನೆಲ್ಲ ನೋಡಲಿಕ್ಕೆ ಈಗ ಸಂತೋಷ ಆಗ್ತದೆ. ಹಾಗೆ ಬಹುಶಃ ಹೇಗೆ ಏಜ್ ಚೇಂಜ್ ಆಗ್ತಾ ಹೋಗ್ತೇವೆ ಅದರ ಒಟ್ಟಿಗೆ ಈ ದೀಪೋತ್ಸವದ ಒಂದು ಪಿಕ್ಚರ್ ಏನಿದೆ ಅದು ಕೂಡ ಚೇಂಜ್ ಆಗ್ತಾ ಹೋಗ್ತಾರೆ. ಆದರೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಒಂದು ದೀಪೋತ್ಸವ ಇಡೀ ನಮ್ಮ ತಾಲೂಕಿನ ಇಡೀ ರಾಜ್ಯದ ಜನರು ಕಾಯುವಂತಹ ಒಂದು ಹಬ್ಬ. ಈ ದೀಪೋತ್ಸವ ಆದ ಮೇಲೆ ನಮ್ಮ ಬದುಕಿನಲ್ಲಿ ಒಂದು ನಾವು ಸಣ್ಣದಿರಬೇಕಾದ್ರೆ ದೀಪೋತ್ಸವ ಅಂತ ಹೇಳಿದರೆ ಮನಸ್ಸಿನಲ್ಲಿ ಬಹಳ ಖುಷಿ ಆಗ್ತಿತ್ತು. ಆ ಖುಷಿ ಈಗಲೂ ಅಷ್ಟೇ ಇದೆ. ಆ ಒಂದು ನಾವು ಕಾಯೋದು ಆಯ್ದು ಏನೂ ಕಮ್ಮಿ ಆಗಲಿಲ್ಲ. ಸೊ ಆ ಖುಷಿ ತುಂಬ ಇದೆ. ದೀಪೋತ್ಸವ ಆದ ನಂತರವೂ ಕೂಡ ಒಂದು ಹೊಸ ಜೋಶ್ನೊಂದಿಗೆ ನಾವು ನೆಕ್ಸ್ಟ್ ಮುಂದಿನ ವರ್ಷ ಕೆಲಸ ಮಾಡಲಿಕ್ಕೆ ಬರ್ತದೆ. ಇದು ದೇವರ ಅನುಗ್ರಹ ಅಂತ ನಾನು ಭಾವಿಸಿದ್ದೇನೆ. ಧರ್ಮಸ್ಥಳ ಗ್ರಾಮದ್ದು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ಮನೆಗಳಲ್ಲಿ ಪ್ರತಿ ವರ್ಷ ದೀಪೋತ್ಸವಕ್ಕೆ ಒಂದು ಪ್ಲ್ಯಾನಿಂಗ್ ಅಂತ ಆಗ್ತದೆ. ನಿಮ್ಮದು ಈ ವರ್ಷದ ದೀಪೋತ್ಸವದ ಪ್ಲ್ಯಾನಿಂಗ್ ಹೇಗಿದೆ ಸರ್? ನಮಗೆ ನಮ್ಮ ಮನೆಯಲ್ಲಿ ದೀಪೋತ್ಸವ ಅಂತ ಹೇಳಿದರೆ ಪಾದಯಾತ್ರೆಗೆ ಎಲ್ಲ ಸಂಬಂಧಿಕರು ಮನೆಗೆ ಬರ್ತಾರೆ. ಮನೆಗೆ ಬಂದು ಎಷ್ಟೋ ದಿನದ ಮುಂಚೆನೇ ಫೋನ್ ಮಾಡಿ ಕೇಳ್ತಾರೆ, ಪಾದಯಾತ್ರೆ ಯಾವಾಗ, ಎಷ್ಟನೇ ತಾರೀಕಿಗೆ, ಎಷ್ಟು ಹೊತ್ತಿಗೆ ಅಂತ ಕೇಳ್ತಾರೆ. ಹಾಗಾಗಿ ಪಾದಯಾತ್ರೆ ದೀಪೋತ್ಸವ ಬಂತು ಅಂತ ಹೇಳಿದರೆ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗ್ತದೆ. ಹಾಗಾಗಿ ಮೊದಲನೇ ದಿವಸನೇ ಎಲ್ಲ ಸಂಬಂಧಿಕರು ಬರ್ತಾರೆ. ನಾವು ಒಟ್ಟಿಗೆ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ. ಮಾಡಿದ ನಂತರ ಎಲ್ಲರೂ ದೀಪೋತ್ಸವ ಮುಗಿಯುವ ತನಕ ಮನೆಯಲ್ಲೇ ಇರ್ತಾರೆ. ಎಲ್ಲ ಒಟ್ಟು ಸೇರಿ ನಾವು ಎಕ್ಸಿಬಿಷನಿಗೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ. ಅದರ ಒಟ್ಟಿಗೆ ಈ ಸಮ್ಮೇಳನ ಸರ್ವಧರ್ಮ ಇದೇನಿದೆ ಅದರಲ್ಲೂ ಭಾಗವಹಿಸ್ತೇವೆ. ಹಾಗಾಗಿ ಎಲ್ಲ ಸಂಬಂಧಿಕರು ಉಜಿರೆಗೆ ಬಂದು ನಮ್ಮ ಮನೆಗೆ ಬಂದು ಒಟ್ಟು ಸೇರಿ ಈ ಸಂಭ್ರಮ ಆಚರಿಸ್ತೇವೆ. ಈ ಬಾರಿ ಬಹಳ ದೊಡ್ಡ ನಿರೀಕ್ಷೆಗಳು, ಅಂದರೆ ವೀಕೆಂಡ್ ಎಲ್ಲ ಬಂದಿವೆ, ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಧರ್ಮಸ್ಥಳದತ್ತ ಬರುವಂಥ ಸಾಧ್ಯತೆಗಳಿವೆ. ಜೊತೆಗೆ ಕಾರ್ತಿಕ ಸೋಮವಾರವೂ ಕೂಡ ಆನಂತರ ಒಂದು ಮಂಗಳವಾರದ ಕಡೆ ದೀಪಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಇದೆ. ಆ ಎಲ್ಲ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಎಲ್ಲ ಭಕ್ತಾದಿಗಳಿಗೂ ನಾನು ದೀಪೋತ್ಸವದಲ್ಲಿ ಬನ್ನಿ, ಭಾಗವಹಿಸಿ, ದೇವರ ಶ್ರೀ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರನ್ನೂ ದೀಪೋತ್ಸವಕ್ಕೆ ಆಮಂತ್ರಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಾವು ಬಾಲ್ಯದಲ್ಲಿದ್ದಾಗ ಅಜ್ಜಿ ಕಾಸು ಕೊಡ್ತಾಯಿದ್ರು, ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ವಿ, ಎಲ್ಲರೂ ಕಾಸು ಕೊಡ್ತಾಯಿದ್ರು. ಲಕ್ಷ ದೀಪೋತ್ಸವ ತಿರುಗುವುದು ಅಂತಂದರೆ ನಮಗೆ ವರ್ಷದ ಖುಷಿ. ಜೊತೆಗೆ ಇಡೀ ಕುಟುಂಬ ಸೇರ್ತಾಯಿತ್ತು, ಆ ಕುಟುಂಬದಲ್ಲೊಂದು ಲವಲವಿಕೆ ಇರ್ತಾಯಿತ್ತು. ಈಗಲೂ ಕೂಡ ಅದೇ ಲವಲವಿಕೆ ಇದೆ, ಇಡೀ ಕುಟುಂಬ ಸೇರ್ತದೆ. ಒಟ್ಟಾಗಿ ಉಜಿರೆಯಿಂದ ಧರ್ಮಸ್ಥಳ ತನಕ ಪಾದಯಾತ್ರೆ ಮಾಡಿ ನಂತರದ 5 ದಿನಗಳು ಅಂದರೆ ಸಂವತ್ಸರನ ಪೂಜೆ ಸೇರಿ 6 ದಿನಗಳ ಕಾಲ ನಿರಂತರವಾಗಿ ದೀಪೋತ್ಸವದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾವೆ. ಈಗ ಸ್ವಲ್ಪ ಆಸಕ್ತಿಗಳು ಸಾಹಿತ್ಯ ಸರ್ವಧರ್ಮ ಸಮ್ಮೇಳನದತ್ತ ಇದ್ದರೂ ಕೂಡ ನಮ್ಮ ಬಾಲ್ಯದಲ್ಲಿ ಕಳೆದಂಥ ಅಪೂರ್ವವಾದಂಥ ಕ್ಷಣಗಳನ್ನು ನಮ್ಮ ಜೊತೆಗೆ ಮೆಲುಕು ಹಾಕಿದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ಈ ವರ್ಷದ ಪ್ಲ್ಯಾನಿಂಗನ್ನು ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ನಾಡಿದ್ದು ನಡೆಯುವ 8ನೇ ತಾರೀಕಿಗೆ ಉಜಿರೆಯಿಂದ ಧರ್ಮಸ್ಥಳ ತನಕ ಮಧ್ಯಾಹ್ನ 3 ಗಂಟೆಯ ನಂತರ ಪಾದಯಾತ್ರೆ ಆರಂಭವಾಗಲಿಕ್ಕಿದೆ. ಆ ಪಾದಯಾತ್ರೆಯಲ್ಲಿಯೂ ಕೂಡ ಭಾಗಿ ಆಗಬಹುದು. ಜೊತೆಗೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವ 8ನೇ ತಾರೀಕಿಂದ 12ನೇ ತಾರೀಕು ತನಕ ನಡೀಲಿಕ್ಕಿದೆ. ಅದರಲ್ಲಿಯೂ ಕೂಡ ಯಾವ ರೀತಿಯಾಗಿ ಭಾಗಿಯಾಗ್ತೇವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಪಂಚೇಶ್ ಆರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966 8792894116 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.